ನಿಯಂತ್ರಣದಲ್ಲಿರುವ ಮಡ್ಕಾಂದಂದಿಗಂತಹ ಅಕ್ರಮ ಚಟುವಟಿಕೆಗಳನ್ನು ಮತ್ತೆ ಆರಂಭಿಸುವಂತೆ ಅಕ್ರಮಿಗಳಿಗೆ ಕೆಲ ಪೊಲೀಸರೇ ಒತ್ತಡ ಹೇರುತ್ತಿರುವ ಆತಂಕಕಾರಿ ವಿಚಾರವನ್ನ ಕಾಪು ಸರ್ಕಲ್ ಇನ್ಸ್ಪೆಕ್ಟರ್ ಹಾಲಮೂರ್ತಿರಾವ್ ಇವರೊಂದಿಗಿನ ಸಂವಾದ ಕಾರ್ಯಕ್ರಮದಲ್ಲಿ ಪತ್ರಕರ್ತರೇ ಬಿಚ್ಚಿಟ್ಟಿದ್ದಾರೆ. ಪಾಸ್ಪೋರ್ಟ್ ಪರಿಶೀಲನೆಗಾಗಿ ಮನೆಗೆ ತೆರಳಿದ ಸಂದರ್ಭ ಅವರೊಂದಿಗೆ ಪೊಲೀಸರು ನಿಂತು ಫೋಟೋ ಕ್ಲಿಕ್ಕಿಸುವುದು, ಶಾಲಾ ವಾಹನ ಸಹಿತ ಮಕ್ಕಳನ್ನ ಕಾನೂನು ಬಾಹಿರವಾಗಿ ಸಾಗಿಸುವ ಆಟೋ ರಿಕ್ಷಾಗಳಲ್ಲಿ ಮಿತಿ ಮೀರಿ ಮಕ್ಕಳನ್ನ ತುಂಬಿಸುವುದು, ರಾಂಗ್ ಸೈಡ್ ಚಾಲನೆ, ಚಾಲಕನ ಮೊಬೈಲ್ ಸಂಭಾಷಣೆ, ಗಾಂಜಾ ಮಾರಾಟಗಾರರ ಹಾಗೂ ವ್ಯಸನಿಗಳ ಉಪಟಳ, ನಿಯಂತ್ರಣವಿಲ್ಲದ ಕಳ್ಳತನ ಪ್ರಕರಣ, ಪಡುಬಿದ್ರೆಪೇಟೆಯಲ್ಲಿ ನಿರ್ವಹಣೆ ಇಲ್ಲದೆ ಸಾರ್ವಜನಿಕರಿಗೆ ಪ್ರಾಣಾಪಾಯ ಒಡ್ಡುತ್ತಿರುವ ಬ್ಯಾರಿಕೇಡ್ಗಳು, ಹೆದ್ದಾರಿಯುದ್ದಕ್ಕೂ ಕಾನೂನು ಬಾಹಿರವಾಗಿ ವೇಗ ತಡೆಗಾಗಿ ಖಾಸಗಿ ಹಾಲ್ ಮಾಲೀಕರು ಸಹಿತ ವಿದ್ಯಾಸಂಸ್ಥೆಗಳು ರಸ್ತೆಗೆ ಅಡ್ಡವಾಗಿ ಜಾಹೀರಾತು ಸಹಿತ ಬ್ಯಾರಿಕೇಡ್ ನಿಲ್ಲಿಸಿದ್ದರಿಂದ ಹೆಚ್ಚುತ್ತಿರುವ ಅಪಘಾತಗಳು, ಪೊಲೀಸರೇ ಮಾಡಿದ ಭೀಡ್ ವ್ಯವಸ್ಥೆ ನಾಮಕಾವಸ್ಥೆಗಾಗಿ ನಡೆಯುತ್ತಿದ್ದು ಯಾವುದೇ ಅಪರಾಧವನ್ನು ನಿಯಂತ್ರಿಸಲು ಅದರಿಂದ ಸಾಧ್ಯವಾಗುತ್ತಿಲ್ಲ. ಸುರಕ್ಷಿತ ಹೆದ್ದಾರಿ ಸಂಚಾರಕ್ಕಾಗಿ ಕಾರ್ಯಾಚರಿಸಬೇಕಾಗಿದ್ದ ಪೆಟ್ರೋಲ್ ಪೊಲೀಸ್ ವಾಹನ ಕೇವಲ ಅದರಲ್ಲಿ ಕರ್ತವ್ಯ ನಿರ್ವಹಿಸುವ ಸಿಬ್ಬಂದಿಗಳಿಗೆ ವಿಶ್ರಾಂತಿಯ ತಾಣವಾಗಿದೆ. ಮರದಡಿಯಲ್ಲಿ ವಾಹನ ನಿಲ್ಲಿಸಿ ನಿದ್ರಿಸುವುದು ಹಾಗೂ ಮೊಬೈಲ್ ಸಂಭಾಷಣೆ ನಡೆಸುವುದು ನಿತ್ಯದ ಕಾಯಕ ಇವರದ್ದಾಗಿದೆ ಎಂಬುದಾಗಿ ಸರಣಿಯಾಗಿ ಪೊಲೀಸ್ ಇಲಾಖೆಯ ವೈಫಲ್ಯಗಳನ್ನು ಪತ್ರಕರ್ತರು ಇನ್ಸ್ಪೆಕ್ಟರ್ ಮುಂಭಾಗದಲ್ಲಿ ತೆರೆದಿಟ್ಟಿದ್ದಾರೆ. ಎರಡು ಕೇಸಲ್ಲಿಲ್ಲ, ನಾವು ಅಲ್ಲಿ ನಿಂತಿದ್ವಿ, ಯಾರ ಬೈಕ್ ತಂದುಕೊಟ್ಟರು. ಈ ಪ್ರಶ್ನೆಗಳಿಗೆ ಉತ್ತರಿಸಿದ ಪೊಲೀಸ್ ಅಧಿಕಾರಿ, ಅಕ್ರಮ ಚಟುವಟಿಕೆಗಳನ್ನು ಬೆಂಬಲಿಸುವ ಯಾವುದೇ ಸಿಬ್ಬಂದಿಯನ್ನು ಕ್ಷಮಿಸುವ ಪ್ರಶ್ನೆಯೇ ಇಲ್ಲ. ಅಲ್ಲದೆ ಪಾಸ್ಪೋರ್ಟ್ ಪರಿಶೀಲನೆಗೆ ತೆರಳುವ ವೇಳೆ ಪೊಲೀಸರೊಂದಿಗೆ ಫೋಟೋ ತೆಗೆಸಿಕೊಳ್ಳುವ ಅಗತ್ಯವೇ ಇಲ್ಲ. ಈ ಬಗ್ಗೆ ನಾನು ಪರಿಶೀಲಿಸುತ್ತೇನೆ ಹಾಗೂ ಅಂತಹ ಘಟನೆಗಳು ನಡೆದರೆ ನೇರ ನನ್ನ ಗಮನಕ್ಕೆ ತರುವುದು. ಪ್ರಮುಖವಾಗಿ ಶಾಲಾ ವಾಹನಗಳ ಸುರಕ್ಷಿತ ಸಂಚಾರಕ್ಕಾಗಿ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗುವುದು. ಯಾವುದೇ ಶಾಲಾ ವಾಹನಗಳು ಮಿತಿ ಮೀರಿ ಮಕ್ಕಳನ್ನ ಸಾಗಿಸುವುದು, ಮೊಬೈಲ್ ಸಂಭಾಷಣೆ ಸಹಿತ ರಾಂಗ್ ಸೈಡ್ ಚಾಲನೆ ಯಾವುದು ನಡೆದರೋ ಅಂತಹ ವಾಹನಗಳ ಚಾಲಕ ಹಾಗೂ ವಿದ್ಯಾಸಂಸ್ಥೆಯ ವಿರುದ್ಧ ಕಾನೂನು ಕ್ರಮ ಜರುಗಿಸಲಾಗುವುದೆಂದು ಹೇಳಿದ್ರು. ಅಲ್ಲದೆ ಹೆದ್ದಾರಿ ಗಸ್ತಿನಲ್ಲಿರುವ ಪೆಟ್ರೋಲ್ ವಾಹನಗಳ ಜವಾಬ್ದಾರಿಯುತ ಕರ್ತವ್ಯ ಪಾಲನೆಗೆ ಸೂಚನೆ ನೀಡಲಾಗುವುದೆಂಬುದಾಗಿ ಪತ್ರಕರ್ತರ ಪ್ರಶ್ನೆಗೆ ನೇರವಾಗಿ ಉತ್ತರಿಸಿದ್ರು. ಅಲ್ಲಿ ಪ್ರಯೋಗದಲ್ಲಿ ಯಾವುದೇ ಆಕ್ಸಿಡೆಂಟ್ ಆಗಿಲ್ಲ. ಆಮೇಲೆ ಇಲ್ಲಿ ಉಚ್ಚಿಲದಲ್ಲಿ ಈಗ ಪ್ಲಸ್ ಮೈನಸ್ ಎಲ್ಲ ಕಡೆ ಇದ್ದೇ ಇರ್ತದೆ. ಬಟ್ ನಾವು ಹೇಳಿದ್ರು ಬ್ಯಾರಿಕೇಡ್ ಇದ್ರೆ ಸ್ವಲ್ಪ ಪ್ಲಸ್ ಪಾಯಿಂಟ್ ಜಾಸ್ತಿ ಇದೆ, ಆಕ್ಸಿಡೆಂಟ್ ಆಗೋದನ್ನು ಅವಾಯ್ಡ್ ಮಾಡಲಿಕ್ಕೆ. ಆಟೋ ರಿಕ್ಷಾಗಳಲ್ಲಿ ಅದು ಪರವಾನಗಿ ಇಲ್ಲ, ಶಾಲಾ ಮಕ್ಕಳಿಗೆ ಅಂತೇಳಿ ಪರವಾನಗಿ ಯಾವುದು ಸಪ್ರೇಟ್ ಇಲ್ಲ. ಅದು ನಮ್ಮ ಗಮನಕ್ಕೆ ಬಂದು ನಾವು ಕ್ರಮ ತಗೊಳ್ತೇವೆ. ಬಟ್ ಕೆಲವೊಮ್ಮೆ ನಿಮಗೆಲ್ಲ ಹಳ್ಳಿ ಗೊತ್ತೇ ಇದೆ, ಕೆಲವರು ಹೋಗ್ತಾರೆ. ಆದರೆ ಯಾರುವೆ ಅದನ್ನ ಒಂದು ಆಟೋ ನಂಬರ್ ನನಗೆ ಕೊಡಿ, ಇದೇ ಸಂದರ್ಭ ಸಂಘದ ಮೂಲಕ ಪೊಲೀಸ್ ಅಧಿಕಾರಿಯವರನ್ನ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಕಾಪು ಪತ್ರಕರ್ತರ ಸಂಘದ ಅಧ್ಯಕ್ಷ ಪ್ರಕಾಶ್ ಸುವರ್ಣ ಕಟಪಾಡಿ ಅಧ್ಯಕ್ಷತೆಯಲ್ಲಿ ನಡೆಯಿತು. ಸುರೇಶ್ ಶರ್ಮಾಳ್, ವಿ4 ನ್ಯೂಸ್ 24/7 ಪಡುಬಿದ್ರೆ.